ಸುಮಾರು 11 ದೇಶಗಳಲ್ಲಿ ಈಗಾಗಲೇ ಬಿಡುಗಡೆಗೊಂಡು ಯಶಸ್ವಿಯಾಗಿ ಪ್ರದರ್ಶನಗೊಂಡಿರುವ ಕುಟುಂಬ ಮನೋರಂಜನೆಯ ರಾಜ್ ಸೌಂಡ್ ಅಂಡ್ ಲೈಟ್ಸ್ ತುಳು ಚಿತ್ರ ಪುತ್ತೂರು ಅರುಣಾ ಥಿಯೇಟರ್ನಲ್ಲಿ ಅದ್ದೂರಿಯಾಗಿ ಬಿಡುಗಡೆಗೊಂಡಿತು. ದೀಪ ಬೆಳಗಿಸಿ ಚಿತ್ರಕ್ಕೆ ಸಂಬಂಧಿಸಿದ ತುಳು ಲಿಪಿಯ ಬ್ಯಾನರ್ ಅನ್ನು ಬಿಡುಗಡೆಗೊಳಿಸಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ವಿದೇಶಗಳಲ್ಲೂ ತುಳು ಭಾಷೆಯ ಹವಾ ಸೃಷ್ಟಿಸುವ ಈ ಚಿತ್ರ ಯಶಸ್ವಿಯಾಗಿರುವುದು ಉತ್ತಮ ಬೆಳವಣಿಗೆ. ಪರಶುರಾಮ ಸೃಷ್ಟಿಯ ತುಳುನಾಡಿನ ಭಾಷೆ ಸಂಸ್ಕೃತಿಯನ್ನ ಜಗತ್ತಿಗೆ ಪಸರಿಸುವಲ್ಲಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ನಂತಹ ಚಲನಚಿತ್ರಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ತಂಡಕ್ಕೆ ಶುಭ ಹಾರೈಸಿದರು. ఇది 11 దేశుడు ఏకకాలుడు ತುಳುನಾಡ್ತ ಹಿರಿಮೆ ಗರಿಮೆನೆ ಬಿಂಬಿ ಸಂಪಂಚಿನ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಮಲ್ಪಂಚಿನ ಈ ಒಂಜಿ ಫಿಲ್ಮ್ ಒಂದು ಇತಿಹಾಸ ನಿರ್ಮಾಣ ಮಾಡ್ತದೆ ನಾನು ಎನ್ನೊಂದಿಲ್ಲ. ఇది ತುಳು ಪಿಕ್ಚರ್ಲು ಈ ಸಮಾಜದ ಪಂಚಿನ ಅಂಕು ಡೊಂಕುಲೇನು ತಿತ್ತುರಂಚಿನ ಸಂಗತಿ ಮಲ್ತದ್ದು. ಐನ ಒಟ್ಟಿಗೆ ಈ ಪರಿವರ್ತನೆದ ಕಾಲಘಟ್ಟಡು ಇರಿತ ಸಮಾಜದ ಯುವಕ ಯುವತಿಯರು ಆ ರೀತಿ ಸಮಾಜದ ಪರಿವರ್ತನೆ ಮಲ್ಪಡು ಸಾಮಾಜಿಕವಾದ ಪರಿವರ್ತನೆ ಮಲ್ಪಡುವಂಥ ದೃಷ್ಟಿಡು ಇಡೀ ಸಂದೇಶ ಪಂಚಿನ ಕೆಲಸನು ಈ ಚಿತ್ರಲು ಮಲ್ತೋದಿಲ್ಲ. ಈ ದಿಸೆಟ್ಟು ಇಡೀ ಪುತ್ತೂರು ಬಿಡುಗಡೆ అయినంಚಿನ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಮಲ್ಪಂಚಿನ ಪಿಕ್ಚರ್ ಶತಮಾನೋತ್ಸವನ ಆಚರಣೆ ಮಲ್ಪನ ಒಟ್ಟಿಗೆ ಇಡೀ ತುಳುನಾಡ್ತ ಈ ಒಂದು ಇತಿಹಾಸ ಹೊಸ ಒಂದು ಚಿತ್ರದ ನಾಯಕ ನಟ ವಿನೀತ್ ಕುಮಾರ್ ಅವರು ಮಾತನಾಡಿ, ಕರಾವಳಿಯಾದ್ಯಂತ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ನಮ್ಮ ಚಿತ್ರಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಎಂದು ಹೇಳಿದರು. ತುಳು ಭಾಷೆ ಸಿನಿಮಾ ಖಾಲಿ ಮಂಗಳೂರದ ಪ್ರದೇಶಗತ್ತು ಪ್ರತಿಯೊಂದು ಸಿಂಗಲ್ ಸ್ಕ್ರೀನ್ ಇವುಗಳಿಂದ ಅವಳು ಮಾತ ಗೌಜಿ ಅವರು ನಮ್ಮ ಭಾಷೆ ಅಂಚನೆ ಬುಲೆಯವರಿಂದ ಒಂದು ಸಿನಿಮಾ ರಂಗದ ಬಾರಿ ಐಕೊಂದು ಕೊಡುಗೆ ಕೊರಡು ಅಂತ ಅಂತಿನ ಒಂದು ವಿಷಯಗೋಸ್ಕರ ನಮಗೆ ಏತ್ ಖರ್ಚೆ ಅನ್ನಲ್ಲ ವಲ್ಲತ್ತು ನಮ್ಮ ಬತ್ತಿಗೆ ಇದು ಎಲ್ಲ ಪೀರಿಯಡ್ ನಮ್ಮ ಮೂಡುಬಿದಿರೆಗೊಂಡು ಎಲ್ಲ ಪೀರಿಯಡ್ ಯುರೋಪಿ ಕಾರ್ಕಳ ಇಂಚ ಮಾತಾಡ್ಬೋದು ನಮ್ಮ ಈ ನಮ್ಮ ಒಂದು ವಿಷಯದ ಬಂದಾಗ ರಾಜ್ ಸೌಂಡ್ಸ್ ಲೈಟ್ಸ್ ಯಾತ್ರೆ ತುಳುನಾಡೋರ್ನ ಜಾತ್ರೆ ಬಂದಿನ ಈ ಒಂದು ವಿಷಯದ ಮೂಲಕ ನಮ್ಮ ದುಂಬುಕೊಂಡೊಂದಿಲ್ಲ. ಬಹುಶಃ ರಿಲೀಸ್ ದುಂಬೆ ದಾದಪ್ಪ ಅನ್ನೋ ಒಂದು ಆಡಂಬರ ದಾದಪ್ಪ ಅನ್ನೋ ಒಂದು ವಿಜೃಂಭಣೆ ನಿಜವಾದ ಸಿನಿಮಾ ಎಡ್ಡೆ ಉಂಡ ಎಡ್ಡೆ ಜದಾದ ಅಂತಂದು ಇದು ರಿಲೀಸ್ ಆದ ಇನ್ನೀಗ 2 ವಾರ ಆಯರಂಡ್ ಬಹುಶಃ ಇದು ವರ್ಲ್ಡ್ ತುಳು ಪ್ರೀಮಿಯರ್ ಪಂಪನ ಒಂದು ಕಾನ್ಸೆಪ್ಟ್ ಗೊತ್ತು ಈ ಸಿನಿಮಾ ಬರ್ತಿದೆ. ಬಹುಶಃ USA UK ಆಫ್ರಿಕಾದ ಕಂಟ್ರೀಸ್ ಇದೆ ಅಂಚನೆ UAE ದುಬೈ ಶಾರ್ಜಾ ಅಂಚನೆ ಇವಾಗ ನಮ್ಮ ಕತಾರ್ ಇವಾಗ ಜಾಂಬಿಯಾ ಇವಾಗ ಸುಮಾರು ಒಂದು ಈಗ ಬರೋದಿಜ್ಜಿ ಆಲ್ಮೋಸ್ಟ್ 10 ಕಂಟ್ರೀಸ್ ಇದೆ. ಇದು ಪ್ರೀಮಿಯರ್ ಶೋ ಆದ ಬೊಕ್ಕ ನಮಕ್ ಮುರಾಣಿ 20 ತಾರೀಕಿಗೆ 3 ರಿಲೀಸ್ ಆಯ್ನಿ ಅಲ್ಪನೆ ನಮಕ್ ರಿಸಲ್ಟ್ ಬೈದ ಒಂದು ಬಾರಿ ಅತ್ಯುತ್ತಮ ಚಿತ್ರ ಮಾತ ತುಳುವೆರ್ಲ ಬಾರಿ ಪೊರ್ಲುಡೆ ಗೊತ್ತೊಂದರೆ ಐದ್ ಬಗ್ಗೆ ನೀ ರಿಲೀಸ್ ಆಗ್ಬೇಕ ಶುಕ್ರವಾರದನಿ ಪಲ ಪೋಯಿನ ಶುಕ್ರವಾರದನಿ ಬಾರಿ ಎಡ್ಡ ರೆಸ್ಪಾನ್ಸ್ ಸಿಗುತ್ತದೆ. ಇನ್ನು ಬೆಳಿಗ್ಗೆ ರೋಡ್ ಶೋ ಅರುಣಾ ಥಿಯೇಟರ್ನಲ್ಲಿ ಅದ್ದೂರಿಯಾಗಿ ಸಿನಿಮಾ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರಕ್ಕೆ ಸಂಬಂಧಿಸಿ ಪುತ್ತೂರು ಬಸ್ ನಿಲ್ದಾಣದಿಂದ ಆಕರ್ಷಕ ರೋಡ್ ಶೋ ನಡೆಯಿತು. ಚಿತ್ರದ ಕಲಾವಿದರು, ಸ್ಥಳೀಯ ಕಲಾವಿದರು, ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಸದಸ್ಯರು, ಸಂಘ ಸಂಸ್ಥೆಗಳ ತಂಡ ಸೇರಿದಂತೆ ಹಲವು ಮಂದಿ ಬೊಂಬೆ ಕುಣಿತ, ಬ್ಯಾಂಡ್ ಮೇಳದ ಆಕರ್ಷಣೆಯೊಂದಿಗೆ ಪಾಲ್ಗೊಂಡರು. ಚಿತ್ರನಟಿ ದೀಕ್ಷಾ ಡಿ ರೈ, ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲ, RC ನಾರಾಯಣ್, ಮುರಳೀಕೃಷ್ಣ ಹಸಂತಡ್ಕ, ಸಹಜ್ ರೈ ಬಳ್ಳಜ್ಜ, ಉದ್ಯಮಿ ಜಯಂತ್ ನಡುಬೇಲು, ನಟ ಸುಂದರೈ ಮಂದಾರ, ರವಿ ರಾಮಕುಂಜ, ಉದ್ಯಮಿ ಸೀತಾರಾಮ್ ರೈ, ಉಮೇಶ್ ಕುದ್ಮಾರು, ಸುಧಾಕರ್ ಶೆಟ್ಟಿ ಮಿತ್ತೂರು, ನಾಗೇಶ್ ಟಿ, ಚಿನ್ಮಯ ಈಶ್ವರಮಂಗಲ, ಪ್ರಸನ್ನ ರೈ, ಶಿವಪ್ರಸಾದ್ ಪಾಣಾಚೆ, ನಿರ್ದೇಶಕ ರಾಹುಲ್ ಅಮೀನ್, ನಿರ್ಮಾಪಕ ಆನಂದ್ ಎನ್ ಕುಂಪಲ, ಸಹ ನಿರ್ಮಾಪಕ ನಿತಿನ್ ರಾಜ್ ಶೆಟ್ಟಿ, ಚಿತ್ರತಂಡದ ಕಲಾವಿದರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.